ಮಾಣಿಲ ಶ್ರೀಧಾಮ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ 48 ದಿನಗಳ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಹಾಗೂ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಧಾರ್ಮಿಕ ಸಭೆ ನಡೆಯಿತು. ಮಾಣಿಲ ಶ್ರೀಧಾಮ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಮಾತನಾಡಿ, ಸದೃಢವಾದ ಹಿಂದೂ ಸಮಾಜದಲ್ಲಿ ಎಲ್ಲರೂ ಐಕ್ಯಮತದಿಂದ ಬೆಳೆಯಬೇಕು. ತಾಯಿ ಮಕ್ಕಳ ಸೇವೆಯ ಆಧ್ಯಾತ್ಮ ಬದುಕಿನ ಧ್ಯೇಯೋದ್ದೇಶವಾಗಿದೆ. ಬಾಲಭೋಜನದ ಮಕ್ಕಳ ಜೀವನ ಸಂಸ್ಕಾರಕ್ಕೆ ಮೂಲ. ಬಾಲಭೋಜನದಲ್ಲಿ ಪಾಲ್ಗೊಂಡ ಮಕ್ಕಳು ಇಂದು ದುಶ್ಚಟ ಮುಕ್ತರಾಗಿ ಉತ್ತಮ ಉದ್ಯೋಗದಲ್ಲಿದ್ದಾರೆ ಎಂದು ಹೇಳಿದರು. ಜೀವಿತಾವಧಿಯ ತನಕ ಪ್ರತಿಯೊಬ್ಬರನ್ನ ಪ್ರೀತಿಸುವುದು ಸಂತೃಪ್ತಿ. ದೀನರ ಅರ್ಧರ ಸೇವೆಯಲ್ಲಿ ಮಾತ್ರ ಆತ್ಮಾನಂದವಿದೆ. ದುರ್ಗುಣವನ್ನ ಬಿಟ್ಟು ಸದ್ಗುಣದಿಂದ ಮುಂದುವರಿಯಿರಿ. ನಿಸ್ವಾರ್ಥದಿಂದ ದೇವರಲ್ಲಿ ಬೇಡಿದಾಗ ನಿಶ್ಚಿತ ಫಲ. ದಿವ್ಯ ಚೇತನಗಳ ಮೂಲಕ ಪ್ರತಿ ಕ್ಷೇತ್ರಗಳು ಬೆಳೆಯುತ್ತದೆ. ನಿಸ್ವಾರ್ಥ ಸೇವೆಗೆ ಹೆಚ್ಚು ಫಲ. ಜನರ ನೋವಿಗೆ ಸ್ಪಂದಿಸುವುದು, ನೋವು, ಅಪವಾದ, ಅಪಕೀರ್ತಿಗೆ ಉತ್ತರ ಕೊಡುವುದು ನನ್ನ ಕರ್ತವ್ಯ ಎಂದು ಹೇಳಿದರು. 2 ವರ್ಷ ಕಾರ್ಯಕ್ರಮ ಸ್ಥಗಿತಗೊಂಡಿದೆ ಕೊರೋನಾದ ಸಂದರ್ಭದಲ್ಲಿ. ನಾವು ನಮ್ಮ ಜೀವನದಲ್ಲಿ ಸುಮ್ಮನೆ ಕುತ್ಕೊಂಡೇ ಹೋದರೆ ಹುಟ್ಟಿನಿಂದ ಇವತ್ತಿನವರೆಗೆ ಎಳೆ ವಯಸ್ಸಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ನಾನು ಶಾಲೆಗೆ ಹೋಗುವಾಗ ದಸರಾದಲ್ಲಿ ನಾಗದಲ್ಲಿ ಆಳುಗಳನ್ನು ಬಿದ್ದದ್ದನ್ನು ತಂದು ಅದನ್ನು ಮೂರ್ತಿ ಮಾಡಿ, ಇದು 4ನೇ ಕ್ಲಾಸಿರುವಾಗ ನಡೆದ ಘಟನೆ. ಮೂರ್ತಿ ಮಾಡಿ ಶಾರದೆ ಮಾಡಿ, ಅದು ಶಾರದೆಗೆ ಬಾಲಕವೃಂದ ಅಂತ ಹೆಸರಿತ್ತು. ನಾವು 10-13 ಜನ ಗಂಗರಿಕೆಯಲ್ಲಿ ಕಟ್ಟೆಮಾರ್ ಕಂಪೌಂಡ್ ಹತ್ತಿರದಲ್ಲಿ ಶಾರದೆಯನ್ನು ಮಾಡಿ, ಆ ಶಾರದೆ ಇವತ್ತು 45 ವರ್ಷ ಆಗಿದೆ. ಹೆಚ್ಚು ಕಡಿಮೆ ಸುರಿಗೆ 5-5, 4 ಆಣೆ 8 ಆಣೆ ಕೊಟ್ಟದ್ದನ್ನು ಸಂಗ್ರಹ ಮಾಡಿ ಸುರಿಗೆ ಬೆಳ್ಳಿಯ ಗೆಜ್ಜೆ ಕೊಡ್ತದೆ 80 ರೂಪಾಯಿ ಆ ಕಾಲದಲ್ಲಿ. 9ನೇ ಕ್ಲಾಸಲ್ಲಿ ಹೋಗಿ ಇಲ್ಲೇ ವೀರೇಂದ್ರಕ್ಕೆ ಧರ್ಮಸ್ಥಳಕ್ಕೆ ಹೋಗಿ ಕೋವಿಡ್-19 ಸಂದರ್ಭದಲ್ಲಿ ವಾರಿಯರ್ಗಳಾಗಿ ಕೆಲಸ ಮಾಡಿದ ಪೇರುವಾಯಿ ಹಾಗೂ ಮಾಣಿಲ ಗ್ರಾಮದವರನ್ನು ಸನ್ಮಾನಿಸಲಾಯಿತು. ಗಣಪತಿ ಹೋಮ, ಶ್ರೀದೇವಿ ತ್ರಿಕಾಲ ಪೂಜೆ, ಶ್ರೀ ದುರ್ಗಾ ಹೋಮ, ಕನಕಧಾರ ಯಾಗ, ಲಕ್ಷ್ಮೀನಾರಾಯಣ ಹೃದಯ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಶ್ರೀ ವರಮಹಾಲಕ್ಷ್ಮಿ ಪೂಜೆ, ಸಾಮೂಹಿಕ ವಾಯನದಾನ ಕಾರ್ಯಕ್ರಮಗಳು ನಡೆದವು. ಬಂಟ್ವಾಳ ತುಳುಕೂಟದ ಅಧ್ಯಕ್ಷ ಸುದರ್ಶನ್ ಜೈನ್, ಮುಂಬಯಿಯ ಉದ್ಯಮಿ ಭಾಸ್ಕರ್ ಶೆಟ್ಟಿ ಪುಣೆ, ಸಾಧ್ವಿ ವರದಮ್ಮ, ಸೌಂದರ್ಯ ಭರತ್, ಬಹ್ರೇನ್ ಉದ್ಯಮಿ ಗಣೇಶ್ ಕುಲಾಲ್ ಮಾಣಿಲ, ಪುರುಷೋತ್ತಮ ಚೇಂಡ್ಲೆ, ಉಮೇಶ್ ಪೂಂಜಾ ಬೆಂಗಳೂರು, ಮಾಣಿಲ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ರಾಜೇಶ್ ಬಾಳೆಕಲ್ಲು, ಟ್ರಸ್ಟಿ ಚಂದ್ರಶೇಖರ್ ಮೂಲ್ಯ, ಯಮುನಾ ಬೋರ್ವೆಲ್ಸ್ನ ಮಾಲಕ ಪುರುಷೋತ್ತಮ್ ಶೆಟ್ಟಿ, ಉಮೇಶ್ ಶೆಟ್ಟಿ ಬರ್ಗೆ, ಬೊಂಡಾಲ ಸತೀಶ್ ಚಂದ್ರ ಶೆಟ್ಟಿ, ಮಂಜು ಬಿಡ್ಲಾ, ಟ್ರಸ್ಟಿ ತಾರನಾಥ್ ಕೊಠಾರಿ, ವಸಂತಿ ಯಶೋಧರ ಚೌಟ, ಮಹಿಳಾ ಸಮಿತಿ ಅಧ್ಯಕ್ಷೆ ವನಿತಾ ವಿಶೆಟ್ಟಿ, ಎಚ್ಕೆ ನಯನಾಡು ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, B4 ನ್ಯೂಸ್, ವಿಟ್ಲ.